ಕುಳಾಯಿ ಚಿತ್ರಾಪುರದ ಸುವರ್ಣ ಮೂಲಸ್ಥಾನದ ಪುನರ್ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಸುವರ್ಣ ಮೂಲಸ್ಥಾನ ಕುಳಾಯಿಯಲ್ಲಿ ಶ್ರೀ ನಾಗದೇವರ ಹಾಗೂ ಪರಿವಾರ ದೈವಗಳ ನೂತನ ಗರ್ಭಗುಡಿಗೆ ಜಂಗಮ ಸಂಸ್ಥಾನ ಮಠದ ಗುರುಪುರದ ರುದ್ರಮುನಿ ಮಹಾಸ್ವಾಮಿಯವರು, ಮೂಲಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷ ಮಾಧವ ಸುವರ್ಣ ಪಣಂಬೂರು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮಾಧವ ಸುವರ್ಣ ಅಳಕೆ ಅವರು ಶಿಲಾನ್ಯಾಸ ನೆರವೇರಿಸಿದರು. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಶ್ರೀ ರುದ್ರಮುನಿ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿದ್ರು. ಆದರೆ ಯಾವುದೇ ಕೆಲಸ ಮಾಡುವಾಗ ಪೂರ್ಣ ಪ್ರಮಾಣದಲ್ಲಿ ನೀವು ತನುಮನ ಕೊಡಿ ಅಂತ ಕೇಳುತ್ತಾರೆ. ತನುಮನದಲ್ಲಿ ಪೂರ್ಣವಾಗಿ ನೀವು ಯಾವ ಕೆಲಸದಲ್ಲಿ ತನುಮನ ಪೂರ್ಣವಾಗಿ ಸಹಕಾರ ಕೊಡ್ತೀರಾ, ಭಗವಂತ ದನಾಗೆ ದನ ಕೊಡ್ತಾನೆ. ಎಲ್ಲೂ ಕೇಳಂಥದ್ದು ಬೇಕಾಗಿಲ್ಲ, ಯಾರಾದ್ರೂ ಕೈ ಚಾಚಂಥದ್ದು ಅವಶ್ಯಕತೆ ಇಲ್ಲ. ಮನುಷ್ಯ ಮೂಲವಾಗಿ ನಮ್ಮ ತನು ಮತ್ತು ಮನ ಅದನ್ನು ಯಾವತ್ತೂ ಎಲ್ಲೂ ಸಮಿತಿ ಕೇಂದ್ರೀಕೃತ ಮಾಡಿಲ್ಲ ಯಾವುದೇ ವಿಷಯದಲ್ಲಿ ಸಹ. ಯಾಕಂದರೆ ಒಂದಲ್ಲ ಒಂದು ಕಡೆಯಲ್ಲಿ ಸ್ವಲ್ಪ ಒಂದು ಅಳುಕಿರುತ್ತೆ, ಅಂಜಿಕೆ ಇರುತ್ತದೆ. ಕೆಲವರಲ್ಲಿ ಸ್ವಲ್ಪ ಆ ಕೆಲಸ ಒಳ್ಳೇದಾಗ್ತಾ ಉಂಟು, ಎಲ್ಲ ಸೇರಿ ಮಾಡ್ತಿದ್ದಾರೆ, ಒಳ್ಳೇದಾಗಬಾರ್ದಂತ ಮನೋಭಾವನೂ ಇರ್ತದೆ. ಅಂಥವಿದ್ದಾಗ ಭಾಳ ಸಮಸ್ಯೆ ಆಗುತ್ತದೆ ಎಲ್ಲ ಕ್ಷೇತ್ರದಲ್ಲೂ. ನಾನು ಈ ದೇವಸ್ಥಾನ ಅನ್ನೋ ವಿಷಯ ಅಂತಲ್ಲ, ಮನೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲರೂ ಅಥವಾ ಸಾಂಸಾರಿಕ ಜೀವನದಲ್ಲೂ ಸಮೇತ ಯಾವತ್ತೂ ನಿಮ್ಮಲ್ಲಿ ಪೂರ್ಣತೆ ಇಲ್ಲ, ಅವತ್ತು ಆ ಕೆಲಸ ಪೂರ್ಣ ಆಗುವುದಿಲ್ಲ, ಅಪೂರ್ಣ ಆಗುವುದು. ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಪೂರ್ಣತೆ ಸಾಧಿಸಬೇಕಂದ್ರೆ ನಿಮ್ಮ ಮನ. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಶಿಲ್ಪಿ ಆನಂದಾಚಾರ್ಯ, ಅಧ್ಯಕ್ಷರಾದ ಮಾಧವ ಸುವರ್ಣ, ಉಪಾಧ್ಯಕ್ಷರಾದ ಶ್ರೀನಿವಾಸ್ ಸುವರ್ಣ, ಅಮಿತ್ರ ಸುವರ್ಣ, ಮಾಧವ ಸುವರ್ಣ ಅಳಕೆ, ಸತೀಶ್ ಪಣಂಬೂರು, ಜನಾರ್ದನ ಬೆಂಗ್ರೆ, ವಿಜಯ ಸುವರ್ಣ ಬೆಂಗ್ರೆ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾದ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.